ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಪ್ರಸ್ತುತ 60 ಅಭ್ಯರ್ಥಿಗಳು ತರಬೇತಿ ಹಾಗೂ ಮಾರ್ಗದರ್ಶನ ಪಡೆಯಬಹುದಾಗಿದೆ. ಮುಂದೆ ಜಿಲ್ಲಾಡಳಿತವು ಬೇಡಿಕೆಗೆ ಅನುಗುಣವಾಗಿ ಹೆಚ್ಚುವರಿ 40 ಸೀಟುಗಳನ್ನು ಒದಗಿಸಲು ಒಪ್ಪಿಗೆ ನೀಡಿದೆ ಎಂದು ಕೇಂದ್ರದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅವರು ಮಂಗಳೂರಿನ ಕದ್ರಿಯಾ ಮಹಾನಗರ ಪಾಲಿಕೆ ಉಪ ಕಚೇರಿ ಕಟ್ಟಡದಲ್ಲಿ ದೇಶದ ಪ್ರಥಮ ಇನ್ಕ್ಯುಬೇಷನ್ ಸೆಂಟರ್ಗೆ ಚಾಲನೆ ನೀಡಿ ಮಾತನಾಡಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಇನ್ಕ್ಯುಬೇಷನ್ ಸೆಂಟರ್ಗೆ ಭೇಟಿ ನೀಡಿ ಇದರ ಪ್ರಯೋಜನವನ್ನು ಅರಿತುಕೊಂಡು ಇದರ ಪ್ರಯೋಗಕ್ಕೆ ಮುಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ ಅವರು, ವಿಶ್ವವಿದ್ಯಾನಿಲಯದಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಹೆಚ್ಚಿನ ಅವಕಾಶಕ್ಕಾಗಿ ಬೆಂಗಳೂರಿಗೆ ಕಳಿಸುವ ಅಗತ್ಯವಿಲ್ಲ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆ ಎಂದು ತಿಳಿಸಿದರು. ऐसे एडवाइस देने वाले साथ बैठ करके एडवाइस देने वाले मेंटोर को भी ले आकर के उनसे उनका काम को और बेहतरीन तरीके से करवाने के लिए मदद देना। फिर एंजल इन्वेस्टर्स, फंडर्स, उन सबको बुला करके इनके साथ तालमेल रख के इनमें से किनका आइडिया वो फंड कर सकते हैं, वो एंजल इन्वेस्टर्स, वेंचर कैपिटलिस्ट को भी ले आना, ये सब अभी संभव होगा। इसीलिए बेंगलुरु और दक्षिण कन्नड़, उडुपी ऐसे इलाकों में रहने वाले हर एक युवा जो चाहता है कुछ करना है और वो खुद करना, साथ में 2-3 लोगों को रोजगार देना, उसके लिए हार्ट ऑफ द सिटी में अच्छा एक पूरे फ्लोर में सभी फैसिलिटीज के साथ मेरे सिर्फ एमपी लैब्स को उपयोग करते हुए आपको दे दिया। बेंगलुरु के लिए ಈ ಸಂದರ್ಭದಲ್ಲಿ ಶಾಸಕ ಜೆಆರ್ ಲೋಬೋ, ಸಂಸದ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಪಾಲಿಕೆ ಆಯುಕ್ತ ಮೊಹಮ್ಮದ್ ನಸೀರ್ ಮತ್ತಿತರರು ಉಪಸ್ಥಿತರಿದ್ದರು.